ಉಡುಪಿ ನಗರಸಭೆಯ ಸಾಮಾನ್ಯ ಸಭೆ ಅಧ್ಯಕ್ಷೆ ಮೀನಾಕ್ಷಿ ಮಾಧವ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪ್ರಶ್ನೋತ್ತರ ಅವಧಿಯಲ್ಲಿ ದಾರಿದೀಪದ ಬಗ್ಗೆಯೇ ಚರ್ಚೆ ನಡೆಯಿತು. ವಿಪಕ್ಷದ ಸದಸ್ಯರು ದಾರಿದೀಪದ ನಿರ್ವಹಣೆಯ ಬಗ್ಗೆ ಆಡಳಿತಕ್ಕೆ ಬಿಸಿ ಮುಟ್ಟಿಸಿದ್ರು. ನಗರಸಭೆ ಜನರಿಗೆ ಕತ್ತಲೆ ಭಾಗ್ಯ ನೀಡಿದೆ. ಗುತ್ತಿಗೆ ವಹಿಸಿಕೊಂಡ ಗುತ್ತಿಗೆದಾರರು ದಾರಿದೀಪದ ನಿರ್ವಹಣೆ ಮಾಡುತ್ತಿಲ್ಲ. ಹೊರ ಜಿಲ್ಲೆಯ ಗುತ್ತಿಗೆದಾರರಿಂದ ಜಿಲ್ಲೆ ಕತ್ತಲೆಯಲ್ಲಿದೆ ಅಂತ ಆಡಳಿತ ವರ್ಗವನ್ನ ಟೀಕಿಸಿದ್ರು. ಇದೇ ವಿಚಾರವಾಗಿ ಆಡಳಿತ ವಿಪಕ್ಷ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ಸಭೆಗೆ ಭಾಗವಹಿಸಿದ್ದ ಶಾಸಕ ರಘುಪತಿ ಭಟ್ ಸಲಹೆಗಳನ್ನು ನೀಡಿದ್ರು. ಸ್ಥಳೀಯ ವ್ಯಕ್ತಿಗಳಿಗೆ ದಾರಿದೀಪದ ನಿರ್ವಹಣೆಯೇ ಸಿಗುವ ಹಾಗೆ ನಿರ್ಣಯ ಮಾಡಿ ಅಂತ ಶಾಸಕ ರಘುಪತಿ ಭಟ್ ಹೇಳಿದ್ರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.